ಪಾವಗಡ ತಾಲೂಕು ಕೊತ್ತೂರು ಗ್ರಾಮದಲ್ಲಿ ಮಳೆರಾಯನ ಆರ್ಭಟದಿಂದ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟಾಗಿದೆ ಮತ್ತು ಕರಿಯಣ್ಣನ ಕೆರೆಯು ಅಪಾಯದ ಪರಿಸ್ಥಿತಿಯಲ್ಲಿದೆ. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೊತ್ತೂರು ಗ್ರಾಮದ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕರಿಯಣ್ಣನ ಕೆರೆ ತುಂಬಿ ಹರಿಯುತ್ತಿದ್ದು, ಈ ಕೆರೆಗೆ ಆಂಧ್ರ ಪ್ರದೇಶದ ಕಾಲುವೆಯ ನೀರು ಎಚ್ಚೆತ್ತವಾಗಿ ಹರಿಯುತ್ತಿರುವುದರಿಂದ 2 ಕೋಡಿಗಳಲ್ಲೂ ಸಹ 3 ರಿಂದ 4 ಅಡಿ ನೀರು ಹರಿಯುತ್ತಿದ್ದು, ಸುಮಾರು 8 ರಿಂದ 10 ಹಳ್ಳಿಗಳ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ವೇಳೆ ಕೊತ್ತೂರು ಗ್ರಾಮದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕೊಂಡಪ್ಪನವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸುತ್ತಾ, ಸುಮಾರು 1 ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಾಗೂ ಆಂಧ್ರ ಪ್ರದೇಶದ ಶಾಶ್ವತ ನೀರಾವರಿ ಹಾಗೂ ಕುಡಿಯುವ ನೀರಿನ ಯೋಜನೆಗಾಗಿ ನಿರ್ಮಿಸಿರುವ ಕಾಲುವೆಯಿಂದ ಎಚ್ಚೆತ್ತವಾಗಿ ನೀರು ಕರಿಯಣ್ಣನ ಕೆರೆಗೆ ಹರಿಯುತ್ತಿರುವುದರಿಂದ ಈ ಕೆರೆ ಅಪಾಯದ ಅಂಚಿನಲ್ಲಿದೆ ಮತ್ತು ಈ ನೀರು ರಸ್ತೆಯ ಮೇಲೆ ಹರಿಯುವುದರಿಂದ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಕಡಿತಗೊಂಡಿದ್ದು, ಹಿರಿತಿರ್ಪಿ ದಾಸರಹಳ್ಳಿ ಕೆರೆಕೆರೆ ಗೊಲ್ಲರಹಟ್ಟಿ ನಾಗೇನಹಳ್ಳಿ ಮಾರ್ಗವಾಗಿ ಕರ್ನಾಟಕದ ಹಿರಿಯೂರು ಮುಖ್ಯ ರಸ್ತೆಯ ಸಂಪರ್ಕ ಸ್ಥಗಿತಗೊಂಡಿದೆ. ಗುರುವಾರ ಅಗ್ನಿಶಾಮಕ ದಳ ಈ ಕೆರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಲು ಹರಸಾಹಸ ಪಡುವಂತಾಯಿತು. ಇನ್ನು ಇದೇ ಗ್ರಾಮಕ್ಕೆ ಸೇರಿದ ದಾಸಪ್ಪನಹಟ್ಟಿ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು, ಇಲ್ಲಿನ ಕೂಲಿ ಕಾರ್ಮಿಕರ, ಕುರಿಗಾಹಿಗಳ ಹಾಗೂ ರೈತರ ದೈನಂದಿನ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮಳೆ ನಿಂತರೂ ಸಹ ಈ ಗ್ರಾಮದ ಜನಜೀವನ ಯಥಾಸ್ಥಿತಿಗೆ ಮರಳಲು 1 ವಾರ ಬೇಕಾಗುತ್ತದೆ. ಆದ್ದರಿಂದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಸರ್ಕಾರಗಳು ತಕ್ಷಣ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೆರೆಯನ್ನು ಪರಿಶೀಲಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕೆಂದು ತಿಳಿಸಿದರು. ಕೊಂಡಪ್ಪ ಅಂತೇಳಿ ಇದೆ ಗ್ರಾಮಸ್ಥ. ನನ್ನ ಮನೆಯವರು ಸಿಕೆಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷನಿ ನಮ್ಮ ಮನೆಯವರು. ನಾನು ಇದು ಈ ಕೆರೆ ಏನಿಲ್ಲಿ ನಿಂತ್ಕೊಂಡು ನಾನು ನಿಮ್ಮ ಹತ್ರ ಮಾಡ್ತಾ ಇದ್ದೀನಿ. ಇದು ಕೊತ್ತೂರು ಕರಿಯಣ್ಣ ಕೆರೆ ಅಂತ ಹೇಳ್ಬಿಟ್ಟು ಇದು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕೆರೆ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಈ ಕೆರೆಗೆ ಆಂಧ್ರದಿಂದ ಮುಂಚೆ ಸೋರ್ಸ್ ಬರ್ತಾಯಿತ್ತು, ಅದು ಮಧ್ಯದಲ್ಲಿ ಬಂದ್ ಮಾಡಿಬಿಟ್ಟಿದ್ರು, ಚಾನಲ್ ತೆಗೆದು. ಈಗ ಚಾನಲ್ ಕಟ್ಟಾಗ್ಬಿಟ್ಟು ನಿನ್ನೆ 4 ಗಂಟೆಗೆ ಕಟ್ಟಾಗಿರೋಂಥ ಚಾನಲ್ಲು ಭಯಂಕರ ಮಳೆಗೆ ಆ ನೀರು ಭಯಂಕರ ಬರ್ತಾಯಿದೆ. ಈ ಕೆರೆಗೆ 2 ಕೋಡಿ ಇದೆ. 2 ಕೋಡಿ ಹತ್ರ ಸುಮಾರು 2-4 ಅಡಿ ಹೈಟ್ ನೀರು ಬರ್ತಾಯಿದೆ. ಈ ಭಾಗದಲ್ಲಿ ಈ ಕೆರೆ ಏನು ಈ ರಸ್ತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಈ ರಸ್ತೆ ಆಂಧ್ರ ಕನೆಕ್ಟಿವಿಟಿ ರಸ್ತೆ ಆಗಿದೆ. ಈ ರಸ್ತೆಯಲ್ಲಿ ಸುಮಾರು ಹಿರೇತಿರ್ಪೆ, ದಾಸರಹಳ್ಳಿ, ಗೊಲ್ಲರಹಟ್ಟಿ, ಆಮೇಲೆ ನಾಗೇನಹಳ್ಳಿ, ತರೀಕೆರೆ ಮಾರ್ಗವಾಗಿ 8 ಹಳ್ಳಿಗಳು ಕನೆಕ್ಟ್ ಆಗ್ತವೆ. ಆಮೇಲೆ ಹಂಗೆ ಕರ್ನಾಟಕ ಕನೆಕ್ಟ್ ಆಗುತ್ತೆ. ಈ ರೋಡು ಹಿರಿಯೂರು ಮಾರ್ಗವಾಗಿ ಹೋಗುತ್ತೆ. ಈ ರಸ್ತೆ ಸಂಪೂರ್ಣ ಹದಗೆಟ್ಟೋಗಿ ಈಗ ನೀರು ಹೋಗ್ಬಿಟ್ಟು ಸ್ಟಾಪ್ ಆಗಿಬಿಟ್ಟಿದೆ. ರಸ್ತೆ ಸಂಪರ್ಕನೇ ಕಡಿತ ಆಗಿದೆ. ಈ ವಿಚಾರವಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಆಮೇಲೆ RI ಅವರಿಗೆ, ಆಮೇಲೆ PW ಅವ್ರಿಗೆ, MIನವ್ರಿಗೆ ಎಲ್ಲರಿಗೂ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ಪಾಪ ಅವ್ರಿಗೂ ಇಲ್ಲಿಗೆ ಬರೋಕ್ಕೆ ತಲುಪಕ್ಕಾಗ್ತಾಯಿಲ್ಲ ಭಯಂಕರ ನೀರಿರೋದ್ರಿಂದ. ಅಗ್ನಿಶಾಮಕದವ್ರು ಬಂದು ಅವರು ಪ್ರಯತ್ನ ಮಾಡಿದರು. ಜೊತೆಗೆ ನಮಗೆ ಭಾಳ ಇಂಪಾರ್ಟೆಂಟ್ ಏನಂದರೆ, ಈ ಏನು ಕೋಡಿ ಇದೆಯೋ, ಇದು 2 ಕೋಡಿ ಇದೆ. ಆ ಕಡೆ ಮೇಲ್ಕೋಡಿ ಹತ್ರ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟವ್ರು 8 ರಿಂದ 10 ಮನೆ ಗೊಲ್ಲರ ಮನೆಗಳಿದ್ದಾವೆ. ದಾಸಪಟ್ಟಿ ಅಂತ ಒಂದು ಹಟ್ಟಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಿನ್ನೆಯಿಂದ ಸಂಪರ್ಕ ಏನು ವಿದ್ಯುತ್ ಇಲ್ಲ, ಅವ್ರಿಗೆ ಏನಾಗಿದ್ದಾರೋ ಗೊತ್ತಿಲ್ಲ. ಅಲ್ಲೋಗಿ ನಾವು ಸಂಪರ್ಕ ಮಾಡೋಕ್ಕೆ ಆಗ್ತಾಯಿಲ್ಲ. ಅಗ್ನಿಶಾಮಕದವರು ಪಾಪ ಹಗ್ಗ ಎಲ್ಲ ಬಿಟ್ಟು ಏನೋ ಮಾಡಿ ಭಾಳಷ್ಟು ಪ್ರಯತ್ನ ಮಾಡಿದರು. ಏನು ಮಾಡಿರೋ ಸಮೇತ ಅಲ್ಲಿ ಕಡೆ ಪಾಸ್ ಆಗ್ತಾಯಿಲ್ಲ. 4 ಕಡೆ ನೀರು ಬರ್ತಾ ಇರೋದ್ರಿಂದ ಹಾಗಾಗಿ ಪಾಪ ನಮ್ಮ ಮೀಡಿಯಾದವ್ರು ರಿಕ್ವೆಸ್ಟ್ ಮಾಡಿಕ್ಕೆ ಅವರು ಏನೋ ಪಾಪ ಆಂಧ್ರದಿಂದ ಸರ್ಕಸ್ ಮಾಡ್ಕೊಂಡು ಬಂದಿದ್ದಾರೆ. ಇದು ತುಂಬಾ ಪ್ರಾಬ್ಲಮ್ಮು. ಇದನ್ನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ, ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಂದ್ರೆ ಇಲ್ಲಿ ನಮಗೆ ಪರ್ಮನೆಂಟ್ ರಸ್ತೆ ಆಗಬೇಕು. ಇಲ್ಲಿ ಹೊಲ್ಕೋಕೆ ಇಲ್ಲೇನಾಗಿದೆ ಅಂದರೆ SC ST ಜಮೀನುಗಳು ಜಾಸ್ತಿ ಇದ್ದಾವೆ. ಸುಮಾರು ಜನ ರಸ್ತೆಗಳಿದೆ. ಈ ರಸ್ತೆ ಇಲ್ಲದಲ್ಲೇ ನಿನ್ನೆಯಿಂದನೂ ಯಾರು ರೈತರದು ಆಕ್ಟಿವಿಟೀಸೇ ನಿಂತೋಗಿದೆ. ಜೊತೆಗೆ ಈ ಕೆರೆ ತುಂಬಿ 4 ತಿಂಗಳಾಗಿದೆ. 4 ತಿಂಗಳ ನೀರು ಹರಿತಾನೇ ಇದೆ. 1 ಅಡಿಯಾರು ಹರಿತಾನೇ ಇದೆ. 4 ತಿಂಗಳಿಂದ ರೈತರದ ಆಕ್ಟಿವಿಟೀಸ್ ಏನೂ ಆಗ್ತಾಯಿಲ್ಲ. ಯಾರು ರೈತರು ಕಂಗಣ ಮಾಡೋಂಥ ಐಟಮ್ಗಳು ಊರೊಳಗೆ ತರೋಂಗಿಲ್ಲ, ರೈತರು ಒಳಗೆ ಹೋಗಂಗಿಲ್ಲ. ಸಣ್ಣ ಪುಟ್ಟ ಬೈಕು ಈ ಥರ ಹೋಗೋದು ಬಿಟ್ಟರೆ ಒಂದು ಎತ್ತಿನ ಗಾಡಿ ಹೋಗಿಲ್ಲ, ಒಂದು ಟ್ಯಾಕ್ಟ್ರ್ ಹೋಗಿಲ್ಲ, ಏನಿಲ್ಲ. ಸಂಬಂಧಪಟ್ಟವ್ರಿಗಂತ ಹೇಳಿ ಸಾಕಾಗಿದೆ. ಇದು ಏನಾಗಿದೆ ಅಂದರೆ, ಗೋರ್ಮೆಂಟ್ ಮಟ್ಟದಲ್ಲಿ ಡಿಸ್ಕಷನ್ ಮಾಡಿ ಮೊನ್ನೆ ಶಾಸಕರು ಇರ್ಬೋದು, ಮೊನ್ನೆ ಜಿಲ್ಲಾ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಅವ್ರು ಎಚ್ಚೆತ್ಕೊಂಡು ಇಲ್ಲಿ ಒಂದು ಪರ್ಮನೆಂಟ್ ಸೋರ್ಸ್ ಈ ಕಡೆ ಈ ಕೋಡಿ ಹತ್ರ ಒಂದು, ಆ ಕಡೆ ಕೋಡಿ ಹತ್ರ ಒಂದು ಫ್ಲೇವರ್ ತರ ಓವರ್. ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಜಯರಾಮ್ ಮಾತನಾಡಿ,
ಕೊತ್ತೂರು ಕೆರೆ 3-4 ತಿಂಗಳಿನಿಂದ ಕೆರೆ ಕೋಡಿ ಹರಿಯುತ್ತಲೇ ಇದೆ. ಇಲ್ಲಿನ ಜನರಿಗೆ ಹೊಲ ಗದ್ದೆಗಳಿಗೆ ಹೋಗುವುದಕ್ಕೆ ತೊಂದರೆಯಾಗಿದೆ ಮತ್ತು ಕೊತ್ತೂರಿನಿಂದ ಪಾವಗಡಕ್ಕೆ ಹೋಗುವ ದೇವರಹಟ್ಟಿ, ಕಿರ್ಲಾಲಹಳ್ಳಿ ಈ ಮಾರ್ಗದಲ್ಲಿ ರಸ್ತೆ ತುಂಬಾ ಹದಗೆಟ್ಟಿದೆ. ಇದನ್ನು ಮೇಲಾಧಿಕಾರಿಗಳು ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸುಬ್ಬರಾಯ, ರಾಮು, ಶ್ರೀನಿವಾಸ್, ರವಿ, ವಿನಯ್, ಆಂಧ್ರ ಪ್ರದೇಶದ ವೆಂಕಟರಮಣಪ್ಪ ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ನಮ್ಮ ಮನವಿ ಏನಂತ ಅಂದರೆ, ಈ ನಮ್ಮ ಕೊತ್ತೂರು ಮತ್ತು ಇಂಥ ಒಂದು ಮಳೆ ಹಾನಿ ಆಗ್ತಾ ಇರೋದು ನಾವು ಹುಟ್ಟುಭಾಗ ಸಹ ನಾವು ಎಂದೂ ಸಹ ನೋಡಿರಲಿಲ್ಲ. ಸುಮಾರು ನಮಗೂ ಸಹ ನಾವು ಹುಟ್ಟಿದ್ವೋ ಇಲ್ವೋ ನಮಗೂ ಗೊತ್ತಿರಲಿಲ್ಲ. ಇಂಥ ಒಂದು ಮಳೆ ಹಾನಿ ಅಂತಂದರೆ ನಾವೆಂದೆಂದೂ ನಾವು ಕಾಣದಂತಹ ಮಳೆ ಭಾಳ ಅಭಾವ. ಮಳೆ ಬಂದಿರೋದ್ರಿಂದ ಒಂದು ಭಾಳ ಸಂತೋಷದ ತೃಪ್ತಿ ರೈತರಿಗೆ. ಆದ ಕಾರಣ ಇಲ್ಲಿ ಏನಂತಂದರೆ, ಈ ನಮ್ಮ ಕೊತ್ತೂರು ಕೆರೆ ಕೋಡಿ ಬಿದ್ದಿರೋ ಒಂದು ಉದ್ದೇಶ, ಈ ರೈತರು ಈ ನಮ್ಮ ಜಮೀನುಗಳಿಗೆ ಹೋಗ್ತಕ್ಕಂಥ ಒಂದು ಏನು ರಸ್ತೆ ಇದೆಯೋ ಆ ರಸ್ತೆ ಭಾಳ ಹದಗೆಟ್ಟೋಗಿದೆ. ನೀರಿನ ಕೋಡಿ ಬಿದ್ದಿರುವ ಒಂದು ಪ್ರಯುಕ್ತ ನಮಗೆ ರೈತರಿಗೆ ಭಾಳ ತೊಂದರೆಯಾಗಿದೆ. ಜೊತೆಗೆ ನಮ್ಮ ಕೊತ್ತೂರು ಕೆರೆ ಕೋಡಿ ಬಿದ್ದಿರುವ ರಸ್ತೆ, ಮುಖ್ಯ ರಸ್ತೆ ಅಂತ ಅಂದರೆ ಆಂಧ್ರ ಗಡಿ ಬಾರ್ಡ್ರು ಹಿರೇತಿರುಪೆ ಮುಖ್ಯ ರಸ್ತೆಗೆ ಹೋಗುವತಕ್ಕಂತಹ ಅದೇ ನಮ್ಮ ರೈತರುಗಳು ಹೋಗೋಂಥ ಆ ರೈತರ ಹೊಲದಲ್ಲೇ ಅವರಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಇರ್ತಕ್ಕಂಥ ಸುಮಾರು ಒಂದು 15 ಮನೆಗಳು ಜನ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ತೊಂದರೆಯಾಗಿದೆ. ಯಾಕಾಗಿ ಅಂತ ಅಂದರೆ, ಈ ಮಳೆ ಬಂದಿರೋ ಒಂದು ಪ್ರಯುಕ್ತ ನೀರು ರಭಸವಾಗಿ ಹೋಗ್ತಕ್ಕಂಥ ಒಂದು ಇದರಿಂದ ರಸ್ತೆ ಭಾಳ ಹೋಗೋದಕ್ಕೆ ರಸ್ತೆ ಸಮಸ್ಯೆ ಇದೆ. ಓಡಾಡಲು ಅವರಿಗೆ ದಿನನಿತ್ಯ ಬಳಸ್ತಕ್ಕಂತಹ ವಸ್ತುಗಳು ಏನಿದೆಯೋ, ಒಂದು ಹಾಲಾಗಿರ್ಬೋದು, ಒಂದು ಸಕ್ಕರೆ ಆಗಿರ್ಬೋದು, ಒಂದು ಏನೇ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಕಾಫಿ ಟೀಗೆ ಒಂದು ಅವರು ನಮ್ಮ ಗ್ರಾಮಕ್ಕೆ ಒಂದು ಅಂಗಡಿ ಮುಖಾಂತರ ತೆಗೆದುಕೊಳ್ಳೋಕ್ಕೆ ಭಾಳ ತೊಂದರೆಯಾಗಿದೆ. ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರೋ, ನಮ್ಮ ಗ್ರಾಮ ಪಂಚಾಯತಿ PDO ಆಗಿರ್ಬೋದು, ನಮ್ಮ ತಾಲೂಕ್ ಪಂಚಾಯತಿ EO ಸಾಹೇಬರಾಗಿರ್ಬೋದು, ನಮ್ಮ ಮುಖ್ಯ ರಸ್ತೆಗೆ ಸಂಬಂಧಪಟ್ಟಂತಹ PWD ಇಲಾಖೆಯವರಾಗಿರ್ಬೋದು, ಜಿಲ್ಲಾ ಪಂಚಾಯತಿಯವರಾಗಿರ್ಬೋದು, ಇದನ್ನು ಅತಿ ಜರೂರಾಗಿ ಒಂದು ರಸ್ತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈ ನಮ್ಮ ಪಾವಗಡ ಮುಖ್ಯ ರಸ್ತೆಗೆ ಹೋಗ್ತಕ್ಕಂತಹ ಒಂದು ಸಿಕೆಪುರ ಮುಖ್ಯ ರಸ್ತೆ ಆಗಿರ್ಬೋದು, ಮತ್ತು ಕಿಲರಹಳ್ಳಿ ಮುಖ್ಯ ರಸ್ತೆ ಆಗಿರ್ಬೋದು, ಕಿಲರಹಳ್ಳಿಗೆ ಕೊತ್ತೂರಿನಿಂದ ದೇವರಹಟ್ಟಿ ಮುಖಾಂತರ ಕಿಲರಹಳ್ಳಿಗೆ ನೇರವಾಗಿ ಹೋಗ್ತಕ್ಕಂಥ ಒಂದು ರಸ್ತೆ ಏನಿದೆಯೋ ಅದು ಬಹಳ ಹದಗೆಟ್ಟಿದೆ. ಅದನ್ನು ಅತಿ ಶೀಘ್ರವಾಗಿ ಕಿಲರಹಳ್ಳಿಗೆ ಹೋಗ್ತಕ್ಕಂಥ, ದೇವರಹಟ್ಟಿಯಿಂದ ಕಿಲರಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಏನಿದೆಯೋ ಅದನ್ನು ಒಂದು ಜಂಗಲನ್ನು ಕ್ಲೀನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಭಾಳ ಯಾಕಂತಂದರೆ ಈ ಭಾಗದಲ್ಲಿ ಹೋಗ್ತಕ್ಕಂತಹ ಆಂಧ್ರ ಗಡಿ ಬಾರ್ಡ್ರ್ ಇದೆ. ಇಲ್ಲಿ ಆಂಧ್ರ ಗಡಿ ಬಾರ್ಡ್ರ್ ಅಂತಂದರೆ ಜಮ್ಮು ಬಂಡೆ ಸ್ಯಾಕ್ ಸೆಂಟರ್ ಅಂತ ಇದೆ. ಆಂಧ್ರ ನೀರು ಚಾನಲ್ ಮುಖಾಂತರ ನೀರು ಹೋಗ್ತಕ್ಕಂಥದ್ದು. ತಳ್ಬೇಡ ಮೊಬೈಲ್ ಹುಷಾರ. 20,000 ಮೊಬೈಲಿಗೆ ದುಡ್ಡು ಇಲ್ಲ, ಈ ಕಡೆಗೆ ಇಲ್ಲ ಸರ್, ಆ ಕಡೆ ಕೆಳಗಡೆ ಐತೆ.